ಪುತ್ತೂರು ಪೌರ ಕಾರ್ಮಿಕರ ಜೊತೆಗೆ ನಾಗರಿಕರು ಸಹಕರಿಸಿದಾಗ ಮಾತ್ರ ಸ್ವಚ್ಛ ನಗರ ನಿರ್ಮಾಣ ಸಾಧ್ಯವಿದ್ದು ನಮ್ಮ ಕನಸನ್ನ ನಾವೇ ನಿರ್ವಹಿಸುವಂತಹ ಮನೋಭಾವ ಪ್ರತಿಯೊಬ್ಬರಲ್ಲಿಯೂ ಬೆಳೆಯಬೇಕು ಎಂದು ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲ ಸೀತಾರಾಮ ಕೇವಳ ಹೇಳಿದರು. ಪುತ್ತೂರಿನ ಪುರಭವನದಲ್ಲಿ ಗುರುವಾರ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ನಾಗರಿಕ ಜವಾಬ್ದಾರಿ ಹೆಚ್ಚಾಗಿದ್ದು ತಮ್ಮ ಕಸಗಳನ್ನು ತಾವೇ ವಿಲೇವಾರಿ ಮಾಡುವುದರೊಂದಿಗೆ ರಸ್ತೆಗಳಲ್ಲಿ ಕಸ ಎಸೆಯುವುದನ್ನು ನಿಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ವಿಶೇಷ ಗೌರವಧನದ ಚೆಕ್ ಅನ್ನು ಅಧ್ಯಕ್ಷ ಕೆ ಜೀವಂದರ್ ವಿತರಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಆಟೋಟ ಸ್ಪರ್ಧೆ ಕೂಡ ನಡೆಯಿತು. ಆಸೀನರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಅವರ ಕಷ್ಟಗಳು ನಮಗೆ ಅರ್ಥ ಆಗ್ತಾ ಇದೆ. ಆದರೆ ಪುತ್ತೂರು ನಾನು ಎಷ್ಟೋ ಕಡೆ ಹೋಗುವಾಗ ಬೇರೆ ಬೇರೆ ಊರುಗಳಿಗೆ ಹೋದಾಗ ನಗರ ಪ್ರದೇಶಕ್ಕೆ ದೀಪ ತಾನು ಉರಿತದೆ, ಕತ್ತಲೆಯನ್ನು ಓಡಿಸ್ತದೆ, ಜಗತ್ತಿಗೆ ಬೆಳಕು ನೀಡುತ್ತದೆ. ಪೌರ ಕಾರ್ಮಿಕರು ಹಾಗೆ ಸುಮಾರು 5-5:30 ಗಂಟೆಯ ಹೊತ್ತು ಹನಿ ಬೀಳುವ ಹೊತ್ತು, ಹಕ್ಕಿ ಗೂಡಿನಿಂದ ಹಾರಲು ಸಜ್ಜಾಗುವ ಹೊತ್ತು, ಚುಮು ಚುಮು ಬೆಳಕು ಈ ಭೂಮಿಗೆ ಬರುವ ಹೊತ್ತು, ಅರುಣೋದಯವಾಗಿ ಸೂರ್ಯೋದಯ ಆಗುವ ಹೊತ್ತು ಎಲ್ಲರೂ